ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕ್ಯೂನಿಕ್ಸ್ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಆಗಿರುವ ಹರಿಕೃಷ್ಣ ಬಂಟ್ವಾಳ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯೂನಿಕ್ಸ್ ಇದರ ಕಾರ್ಯವ್ಯಾಪ್ತಿ ಎಷ್ಟು? ಕ್ಯೂನಿಕ್ಸ್ ಅನ್ನುವಂಥದ್ದು 1976ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ದೇವರಾಜ್ ಅರಸರು ಇರುವ ಕಾಲಘಟ್ಟದಲ್ಲಿ ನಮ್ಮ ಬಂಟ್ವಾಳದವಲೇ ಆದಂತಹ RK ಬಾಳಿಗ ಮೀನ್ಸ್ ರಾಮಕೃಷ್ಣ ಬಾಳಿಗ, ಕರ್ನಾಟಕ ಸರ್ಕಾರದ ಮಾಜಿ ಸ್ಪೀಕರ್ ವೈಕುಂಠ ಬಾಳಿಗರ ಮಗ, ಅವರು ನನ್ನದೇ ಊರಿನವರು. ಅವರು 1976ರಲ್ಲಿ ಈ ಕ್ಯೂನಿಕ್ಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದರು. ಈ ಸಂಸ್ಥೆ IT-BTಗೆ ಸಂಬಂಧಪಟ್ಟಂಥ ಸಂಸ್ಥೆ. ಮಾಹಿತಿ ತಂತ್ರಜ್ಞಾನವನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸಬೇಕನ್ನುವಂಥ ಒಂದು ದೂರದೃಷ್ಟಿಯ ವಿಚಾರಧಾರೆಯ ಮೇಲೆ ಇದನ್ನು 1976ರಲ್ಲಿ ಅನುಷ್ಠಾನ ಮಾಡಲಾಯಿತು. ಅದು ಬೆಂಗಳೂರಿನ ರಾಜಧಾನಿಯಲ್ಲಿ. ಇವತ್ತು ಬೆಂಗಳೂರಿನಲ್ಲಿರತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಕ್ಯೂನಿಕ್ಸ್ ಸಂಸ್ಥೆಯ ಸ್ವಾಧೀನಪಡಿಸಿದಂಥ 332 ಎಕರೆ ಜಾಗಗಳಲ್ಲಿ ಅದು ಇವತ್ತು ಅನುಷ್ಠಾನ ಆಗಿದೆ. ಇವತ್ತು ಬೆಂಗಳೂರು ITIಯ ರಾಜಧಾನಿ ಆಗುವುದಕ್ಕೆ ಕಾರಣ ನಮ್ಮ ಕ್ಯೂನಿಕ್ಸ್ ಸಂಸ್ಥೆ. ಅದು RK ಬಾಳಿಗರ ಕನಸು, RK ಬಾಳಿಗರ ಮೆದುಳಿನ ಕೂಸೋದು. ಜನರಿಗೆ ಮಾಹಿತಿ ತಂತ್ರಜ್ಞಾನದ ಕೊರತೆ ಇಲ್ಲಿ ಇರಬಾರದು. ಇವತ್ತಿನ ಆಧುನಿಕ ಯುಗದಲ್ಲಿ ಭಾರತ ಕೂಡ, ಕರ್ನಾಟಕ ರಾಜ್ಯ ಕೂಡ ಜೊತೆಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಈ ಸಂಸ್ಥೆ ಅಂದು ಪ್ರಾರಂಭ ಆಗಿದೆ. ಸುಮಾರು 45 ವರ್ಷಗಳ ಆಯಿತು. ಇವತ್ತು IT-BT ಕಂಪನಿಗಳು ಬೆಂಗಳೂರಿನಲ್ಲಿ ಬಹಳಷ್ಟು ಇದೆ. ಸೊ ನಮ್ಮ ಕ್ಯೂನಿಕ್ಸ್ ಸಂಸ್ಥೆ ಈಗ ಒಂದು ಈ IT-BTಗೆ ಸಂಬಂಧಪಟ್ಟಂಥ ಸಂಸ್ಥೆಯಾಗಿ ಅದು ಹುಟ್ಟಿಕೊಂಡಿದ್ರೂ ಕೂಡ ಈಗ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ಹುಬ್ಬಳ್ಳಿ ಇರ್ಬೋದು, ಬೆಳಗಾಂ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಸಿಟಿ, ಇಲ್ಲಿ ಕಡೆಯಲ್ಲಿ ನಮ್ಮ ಆಫೀಸ್ಗಳಿದೆ. ಅದು ಕಾರ್ಯನಿರ್ವಹಿಸ್ತಾ ಇದೆ. ನಾವು ಈ ಸ್ಟಾರ್ಟ್ಸಪ್ ಮತ್ತು ಡಾಟಾ ಸೆಂಟ್ರ್ಗಳಿಗೆ ಈಗ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಮತ್ತು ಸುಮಾರು 300 ಕಡೆಗಳಲ್ಲಿ ಈ ಕಂಪ್ಯೂಟರ್ ನಾಲೆಡ್ಜ್ ಅದು ಯುವಕರಿಗೆ, ಯುವತಿಯರಿಗೆ ಒಂದು ಶಿಕ್ಷಣ ತರಬೇತಿ ಕೊಡ್ತಕ್ಕಂತಹ ಒಂದು ಫ್ರಾಂಚೈಸಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ಅದು ಕಡಿಮೆ ಆಗಿದೆ. ಸುಮಾರು 184 ಕಡೆಯಲ್ಲಿ ಬಂದು ನಿಂತಿದೆ. 300 ಇದ್ದಂಥದ್ದು 184 ಬಂದಿದೆ. ಈಗ ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಯುವತಿಯರಿಗೆ, ಯುವಕರಿಗೂ ಈ ಮಾಹಿತಿ ತಂತ್ರಜ್ಞಾನದ ನಾಲೆಜ್ ಅವ್ರಿಗೆ ಬೇಕು, ಜ್ಞಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಫ್ರಾಂಚೈಸ್ ಕೊಟ್ಟು ಅದು ಮಾಡ್ತಾಯಿದ್ದೀವಿ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ನಾವು ಈಗ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗುವಂಥ ಈ ಕಾಲಘಟ್ಟದಲ್ಲಿ ಹೊರಗುತ್ತಿಗೆ ಔಟ್ಸೋರ್ಸಸ್ ಹೇಳ್ತೀವಿ, ಅದನ್ನು ಕೂಡ ನಾವು ಈಗ ಕೊಡ್ತಾ ಇದ್ವಿ, ಸಪ್ಲೈ ಮಾಡ್ತಾಯಿದ್ವಿ. ಅದು HR ಇರ್ಬೋದು ಅಥವಾ ಕಮರ್ಷಿಯಲ್ ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂದರೆ ಈಗ ಮೆಸ್ಕಾಮ್ಗೆ ಒಂದು 200, 400, 500 ಈಗ ಸುಮಾರು ಒಂದು 7-8 ಸಾವಿರ ಜನ ನಮ್ಮ ಮೆಸ್ಕಾಮ್ನಲ್ಲಿ ನಮ್ಮದೇ ಕ್ಯೂನಿಕ್ಸ್ ಸಂಸ್ಥೆಯಿಂದ ಅದು ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿದೆ, ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿದೆ, ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿದೆ. ಬೇರೆ ಬೇರೆ ಸರ್ಕಾರಕ್ಕೆ ಒಂದು ಹಾರ್ಟ್ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅಂದರೆ ಸರ್ಕಾರಕ್ಕೆ ಮ್ಯಾನ್ ಪವರ್ ಬೇಕು ಅಂತಾದರೆ ಅಥವಾ ಇನ್ನಿತರ ಯಾವುದೇ ಇಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಬೇಕು ಅಂದರೆ, ಕಂಪ್ಯೂಟರ್ ವ್ಯವಸ್ಥೆಗಳು ಬೇಕು ಅಂತಾದರೆ ಅವರು ನಮ್ಮಲ್ಲಿ ಏನು ಕೇಳ್ತಾರೆ ಅದನ್ನು ಒದಗಿಸುವಂಥ ಕೆಲಸವನ್ನು ನಾವು ಕಂಪ್ಯೂಟರ್ಗೆ ಮಾಡ್ತಾಯಿದ್ದೀವಿ. ನಮ್ಮ ಕ್ಯೂನಿಕ್ಸ್ ಸಂಸ್ಥೆ ಮಾಡ್ತಾಯಿದೆ. ಕ್ಯೂನಿಕ್ಸ್ ಸಂಸ್ಥೆಯಿಂದ ತರಬೇತಿ ಮತ್ತು ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ? ನೀವು ಮೆಸ್ಕಾಮ್ ಬಂದು ತೆಗೆದರೆ ನಾವು 7-8 ಸಾವಿರ ಜನ ಇದ್ದಾರಲ್ಲ ಔಟ್ಸೋರ್ಸ್ನಲ್ಲಿ. ನಾವು ಡೈರೆಕ್ಟ್ ಕ್ಯೂನಿಕ್ಸಿಂದ ಕೊಡೋದಲ್ಲ. ನಮಗೆ ಒಂದು ಸರ್ಕಾರದ ಇಲಾಖೆ, ಮೆಸ್ಕಾಮ್ ಫಾರ್ ಎಕ್ಸಾಮ್ ಇರೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದು, ಬೇರೆ ಬೇರೆ ಯಾವುದೇ ಇಲಾಖೆಗಳು ಏನು ಬೇಕು ಅವರಿಗೆ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಪ್ರಪೋಸಲ್ ಕೊಡ್ತಾರೆ.
ಆ ಪ್ರಪೋಸಲ್ಗೆ ನಮಗೆ ಆಗ್ಬೋದು ಅಂತಂದರೆ ನಾವು ಅವರಿಗೆ ಅದಕ್ಕೆ ಇಷ್ಟು ಈಗ ಒಂದು 5,000 ಜನ ಬೇಕು, ಅಥವಾ 1,000 ಜನ ಬೇಕು, ಒಂದು 500 ಜನ ಬೇಕು, 300 ಜನ ಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಮಂಗಳೂರಿನಲ್ಲಿದ್ದೀವಿ, ಈಗ ಮೊನ್ನೆ ಮ್ಯಾಂಗ್ಳೂರು ಕಾರ್ಪೊರೇಷನ್ ಅವರು 34 ಜನರಿಗೆ ಅವರಿಗೆ ಡಾಟಾ ಎಂಟರ್ ಮಾಡೋರು ಮತ್ತು ಅಕೌಂಟ್ಸ್ಗಳು ಇಂಥ ಕೆಲವರು ಅವ್ರು ಬೇಕಿತ್ತು. ನಮಗೆ ಒಂದು ಪ್ರಪೋಸಲ್ ಕೊಟ್ಟರು, ನಾವು ಅದನ್ನು ಆ ಪ್ರಪೋಸಲ್ ಸ್ವೀಕಾರ ಮಾಡಿ ಆ 34 ಜನರಿಗೆ ತಿಂಗಳಿಗೆ ಎಷ್ಟು ಸಂಬಳ ಆಗುತ್ತೆ ಆ ಲೆಕ್ಕಾಚಾರ ಆಡಿ ಅದನ್ನು ನಮಗೆ ಅವರು ಡೆಪಾಸಿಟ್ ಮಾಡಬೇಕು. ಎಲ್ಲಿಗೆ? ನಮ್ಮ ಸಂಸ್ಥೆಗೆ ಡೆಪಾಸಿಟ್ ಮಾಡಿದ ನಂತರ ನಾವು ವೆಂಡರನ್ನು ಕರಿತೀವಿ. ಆ ವೆಂಡರನ್ನು ಕರೆದು ಅವ್ರಿಗೆ ಟೆಂಡರ್ ಮುಖಾಂತರ ಅವರಿಗೆ ಕೊಟ್ಟು ಅವರೇನು ಬೇಡಿಕೆ ಇದೆ 34 ಜನ ಅದರ ಕೊಡಿ ಅಂತ ನಾವು ಕೊಟ್ಟು, ಅಂದರೆ ನಾವು ಅವರಿಗೆ ನಡುವಿನಲ್ಲಿ ಏಜೆಂಟನ್ನು ವೆಂಡರ್ ಕಾಂಟ್ರಾಕ್ಟ್ನಾಗಿ ಅವನು ಕೊಟ್ಟು ನಾವು ಕಾಂಟ್ರಾಕ್ಟರ್ ಮುಖಾಂತರ ವೆಂಡರ್ಗಳ ಮುಖಾಂತರ ನಾವು ಔಟ್ಸೋರ್ಸ್ ಮಾಡ್ತೇವೆ ಹೊರತು ನಾವು ಕಿಯೋನಿಕ್ಸ್ ಅವರು ಸಪ್ಲೈ ಮಾಡೋದಿಲ್ಲ. ಅವರು ಅದಕ್ಕೆ ಜವಾಬ್ದಾರಿ, ಅವರಿಗೆ ಎಷ್ಟು ಸಂಬಳ ಆಗುತ್ತೆ ಅದನ್ನು ನಾವು ಅವ್ರಿಗೆ ಕೊಡ್ತೀವಿ. ತರಬೇತಿ ನಾವು ಅದು ಫ್ರಾಂಚೈಸ್ ಕೊಡೋದು ನಾವು, ಅದು ಅವರವರೇ. ನಾವು ಅಂದರೆ ಸರ್ಟಿಫಿಕೇಟ್ ನಾವು ಕೊಡ್ತೀವಿ, ಯಾರು ಬೇಕಾದರೂ ಮಾಡ್ಬೋದು. ಈಗ ಎಷ್ಟೋ ಜನರಿಗೆ ಅಂದರೆ ಈಗ ಮನಸ್ಸಿದ್ದವರಿಗೆ, ಕಂಪ್ಯೂಟರ್ ನಾಲೆಜ್ ಇದ್ದವರಿಗೆ ಆಯಾಯ ಹಳ್ಳಿಗಳಲ್ಲಿ ತೆರೀಬೋದು, ಒಂದು ಉದ್ಯೋಗ ಆಗುತ್ತದೆ, ಊರಿನವರಿಗೆ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ಜ್ಞಾನವೂ ಸಿಗುತ್ತೆ. ಸೊ ಫ್ರಾಂಚೈಸಿ ಕೊಟ್ಟು ಅವರಿಗೆ ಫ್ರೀಯಾಗಿ ಕೊಡ್ತೀವಿ ನಾವು, ನೀವು ಮಾಡಿ. ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ತಂತ್ರಜ್ಞಾನವನ್ನೇ ಅಳವಡಿಕೆ ಆಗ್ತಾಯಿದೆ. ಮಾಹಿತಿ ತಂತ್ರಜ್ಞಾನವನ್ನು ಎಲ್ಲಿ ಜನಸಾಮಾನ್ಯನಿಗೂ ನಾವು ಕಲಿಸ್ಕೊಡ್ಬೋದು. ಎಲ್ಲ ಡಿಜಿಟಲ್ ವ್ಯವಸ್ಥೆಗಳು ಇದು ಮುಂದೆ ಆಗ್ತದೆ. ದೇಶದ ಪ್ರಧಾನಿ ಅದನ್ನೇ ಹೇಳ್ತಾರೆ, ಎಲ್ಲವನ್ನು ಡಿಜಿಟಲ್ನಲ್ಲಿ ಮಾಡಿಕೊಳ್ಳಿ, ಕ್ಯಾಶ್ ಕಡಿಮೆ ಮಾಡಿ ಡಿಜಿಟಲಲ್ಲಿ ವ್ಯವಹಾರ ಮಾಡಿಕೊಂಡು. ಸೊ ಈ ಎಲ್ಲ ನಾಲೆಜ್ಗಳನ್ನು ನಾವು ಕೊಡಲಿಕ್ಕೆ ಆಗುತ್ತೆ ಅದರಲ್ಲಿ. ಈಗ ಎಲ್ಲ ಕಡೆಯಲ್ಲಿ ನನ್ನ ಲೆಕ್ಕದಲ್ಲಿ ತುಂಬ, ಈಗ ಮೂಡುಬಿದ್ರೆಯಲ್ಲಿದೆ, ಮಂಗಳೂರಿನಲ್ಲಿದೆ, ಬಂಟ್ವಾಳದಲ್ಲಿದೆ, ಪುತ್ತೂರಿನಲ್ಲಿದೆ, ಬೆಳ್ತಂಗಡಿಯಲ್ಲಿದೆ, ಎಲ್ಲ ಕಡೆಯಲ್ಲಿ ಇಂಥ ಒಂದೊಂದು ಶಿಕ್ಷಣ ನಮ್ಮದು ಇದೆ, ಫ್ರಾಂಚೈಸ್ ಕೊಟ್ಟಿದ್ದೀವಿ ನಾವು. ಅದೇ 300 ಇತ್ತಲ್ಲ, ಈಗ 180 ಬಂದು ನಿಂತಿದೆ. ಅದು ಅವ್ರು ಅಲ್ಲೇ ಕೊರತೆ. ನಾವು ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತಿದ್ದೀವಿ, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾಯಿದ್ದೀವಿ, ನೀವು ಮಾಡಿ ಅಂತ. ಆದರೆ ಒಬ್ಬ ವ್ಯಕ್ತಿಗೆ ನೀವು ಜವಾಬ್ದಾರಿ ಕೊಟ್ಟರೆ ಅವನಿಗೆ ಅದನ್ನು ಒಂದು ಸರ್ಟೈನ್ ಇದಕ್ಕೆ ಕೊಂಡೋಗಿ ಮುಟ್ಟಿಸ್ತಕ್ಕಂಥ ಒಂದು ಛಲ ಬೇಕು ಅವನಲ್ಲಿ. ಈಗ ಏನಾಗಿದೆ, ಯುವಕರಾಗಲಿ ಯುವತಿಯರ ಆಗಿರ್ಬೋದು, ಕೆಲಸ ಮಾಡುವಂಥದ್ದಕ್ಕೆ ಸ್ವಲ್ಪ ಹಿಂಜರಿದ್ದಾರೆ. ಅಂದರೆ ಕೆಲಸ ದುಡಿಯೋದು ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ಏನೋ ನನಗೆ ಗೊತ್ತಿಲ್ಲ, ಬಟ್ ಜನರು ಸೋಮಾರಿಗಳಾಗಬಾರ್ದು ತನ್ನ ದೃಷ್ಟಿಯಲ್ಲಿ. ಜನರಿಗೆ ಕಷ್ಟದ ಕೆಲಸ ಬೇಡ, ಸುಲಭದಲ್ಲಿ ಹಣ ಮಾಡೋದು ಹೇಗೆ ಅಂತ. ಇದು ತಪ್ಪು. ನೀವು ಕಷ್ಟಪಟ್ಟರೆ ಇಷ್ಟಪಡೋದು, ಕಷ್ಟಪಡದಿದ್ರೆ ಇಷ್ಟಪಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಒಂದು ಫ್ರಾಂಚೈಸ್ ಕೊಟ್ಟರೆ ಅವರಲ್ಲಿ ಈ ನಮ್ಮ ಊರಿನ ಯುವಕರಿಗೆ ಯುವತಿಯರಿಗೆ ನಮ್ಮಿಂದೊಂದು ಸೇವಾ ರೂಪದಲ್ಲಿ ಅವರಿಗೆ ಮಾಹಿತಿ ತಂತ್ರಜ್ಞಾನ ಒದಗಿಸಬೇಕನ್ನುವಂಥ ಒಂದು ವಿಷನ್ ಇದೆಯಲ್ಲ, ಅದು ಮಾಡತಕ್ಕಂಥವನ ಮನಸ್ಸಿನಲ್ಲಿ ಇರಬೇಕು. ಯಾರು ಜವಾಬ್ದಾರಿ ತಗೊಳ್ತಾನೆ ಅವನು ಇರಬೇಕು. ಅವನು ತೆಗೆದುಕೊಳ್ಳದಿದ್ದರೆ ಅದು ಅವರಿಗೂ ನಷ್ಟ, ಅವನಿಗೂ ಜನರಿಗೂ ನಷ್ಟ ಆಗುತ್ತೆ, ಎರಡೂ ಆಗುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಯಾರು ಬೇಕಾದರೂ ನಮ್ಮ ಕಿಯೋನಿಕ್ಸ್ ಸಂಸ್ಥೆಯಿಂದ ಫ್ರಾಂಚೈಸ್ ತೆಗೆದುಕೊಂಡು ಇಂಥ ಕಡೆಯಲ್ಲಿ ಶಿಕ್ಷಣ ಕೊಡತಕ್ಕಂಥ ಮಾಹಿತಿ ತಂತ್ರಜ್ಞಾನದ ಒಂದು ಶಿಕ್ಷಣ ಕೊಡತಕ್ಕಂಥ ವ್ಯವಸ್ಥೆಗೆ ಬದ್ಧನಿದ್ದಿರುತ್ತ ಹೇಳುವಂಥ ಯಾರಿಗೂ ಕೂಡ ಅವರಿಗೆ ನಾವು ಕಿಯೋನಿಕ್ಸ್ ಸಂಸ್ಥೆ ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಸಹಕಾರ ನೀಡಲು ನಾವು ಬದ್ಧರಾಗಿದ್ದೀವಿ. ರಾಜಕೀಯ ವಿಚಾರದ ಬಗ್ಗೆ ಮಾತನಾಡೋದಾದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನೀವು ದುಡಿತಿದ್ದೀರಾ, ಆದರೆ ನಿಮಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ. ಬಿಜೆಪಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿದೆಯಾ? ನಾನು ಕಳೆದ 1983ರಿಂದ 2 ವರ್ಷಗಳ ಹಿಂದೆ, ಅಂದರೆ ಸುಮಾರು 2018ರವರೆಗೆ ಕಾಂಗ್ರೆಸ್ನಲ್ಲಿದ್ದೆ. ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಜೊತೆಯಲ್ಲಿ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಅದರ ಹಿಂದೆ ನಾನು ಬಿ ಜೆ ಪಿಯಲ್ಲಿದೆ. ನನ್ನ ಪೂರ್ವಾಶ್ರಮದಲ್ಲಿ ನಾನು ಜನಸಂಘ RSSನಲ್ಲಿ ಕೆಲಸ ಮಾಡಿದ್ದೇನೆ. 8 ವರ್ಷ ನಾನು ಫುಲ್ ಟೈಮ್ ವರ್ಕರ್ ಆಗಿದೆ. ಕೆಲವು ಸಲ ಕಾರಣಾಂತರಗಳಿಂದ ಬದಲಾಗುತ್ತೆ. ಬದಲಾವಣೆಯ ಜಗದ ನಿಯಮದ ಒಟ್ಟಿಗೆ ನಂದು ಸ್ವಲ್ಪ ಬದಲಾವಣೆ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾವ ಸ್ಥಾನಮಾನವನ್ನು ನಾನು ಪಡೆಯಲಿಲ್ಲ. ನಾನಾಗಿ ಕೇಳಲಿಲ್ಲ, ಅವರಾಗಿ ಕೊಟ್ಟಿಲ್ಲ. ಮತ್ತೆ ಕೂಡ ಅದೇ ಒಂದು ವಿಚಿತ್ರ ಪರಿಸ್ಥಿತಿ ನನ್ನನ್ನು ಮತ್ತೆ ನನ್ನ BJP ಪಕ್ಷಕ್ಕೆ ನಾನು ಬಂದಿದ್ದೀನಿ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ರವರ ಒಂದು ಸಲಹೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದೇನೆ. ನನಗೆ ಅವರು ಕೇಳದೆ ಕೊಟ್ಟಿದ್ದಾರೆ. ಈಗ ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರನ್ನು ನಾನು ಕೇಳದೆ ಕೊಟ್ಟದ್ದು. ನಾನು ಕೇಳಲಿಲ್ಲ. ಕಾಂಗ್ರೆಸ್ನಲ್ಲಿರುವಾಗ ನಾನು ಕೇಳಲಿಲ್ಲ.
ಅವರು ಕೊಟ್ಟಿಲ್ಲ. ಆದರೆ ನಾನು ಇಲ್ಲಿ ಕೇಳಲಿಲ್ಲ. ಆದರೆ ಅವರು ನನಗೆ ನನ್ನಲ್ಲಿ ನಾನು ಒಂದು ಈ ಪಾರ್ಟಿಗೆ ಒಂದು ಎಸೆಟ್ ಆಗ್ಬೋದು ಮತ್ತು ಇವನನ್ನು ದುಡಿಸ್ಬೋದು, ಇವನಿಂದ ಪಕ್ಷಕ್ಕೆ ಹಾನಿ ಆಗೋದಿಲ್ಲ, ಪಕ್ಷಕ್ಕೆ ಇವನಿಂದ ಲಾಭ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದ ಇದರಿಂದ ನನಗೆ ಕರೆದು ಈ ಸ್ಥಾನವನ್ನು ಅವರು ಕೊಟ್ಟಿದ್ದಾರೆ. ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ. ರಾಜಕೀಯ ಅಂದರೆ ಅಧಿಕಾರಕ್ಕೆ ಇರುವ ಏಣಿಯಲ್ಲ, ಅದೊಂದು ಜನಸಾಮಾನ್ಯನ ಸೇವೆ ಮಾಡುವಂಥ ಸಾಧನ ಅನ್ನೋದನ್ನು ದೀನದಯಾಳ್ ಉಪಾಧ್ಯಾಯರು ಅವರ ಅಂತ್ಯೋದಯದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸೊ ನಾನು ಇವತ್ತು BJPಗೆ ಸೇರಿದ್ದೀನಿ, ನನಗೆ ಖುಷಿ ಇದೆ. ಅಧಿಕಾರ ಬೇಕು ಅನ್ನುವಂಥ ಹುಚ್ಚು ನನ್ನಲ್ಲಿಲ್ಲ. ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು, 10 ಜನರಿಗೆ ನೆಮ್ಮದಿ ಕೊಡತಕ್ಕಂಥ ಕೆಲಸ ಮಾಡಬೇಕು ಮತ್ತು ರಾಷ್ಟ್ರದ ಏನಾದರೂ ಒಂದು ಸಣ್ಣ ಸೇವೆ ನನ್ನಿಂದ ಮಾಡ್ಬೋದು ಅನ್ನುವಂಥ ಒಂದು ಚಿಂತನೆ ನನ್ನಲ್ಲಿದೆ. ಅದಕ್ಕೆ ಒಂದು ಪೂರಕವಾಗಿ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂಥ ಒಂದು ಬಲ ಕಾಣ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷ ಸಂಘಟನೆ ಗಟ್ಟಿಯಾಗಿದೆಯಾ? 100%. ನೀವು ನಳಿನ್ ಕುಮಾರ್ ಕಟೀಲ್ರು ಪ್ರಚಾರ ಪ್ರಿಯರಲ್ಲ ನನ್ನ ಅನುಭವದ ಪ್ರಕಾರ. ಅವರು ನೋಡಲಿಕ್ಕೆ ಭಾಳ ಸರಳವಾಗಿದ್ದಾರೆ, ಸಿಂಪಲ್ ಆಗಿದ್ದಾರೆ. ಆದರೆ ಅವರಲ್ಲಿ ಒಂದು ಅದ್ಭುತವಾದಂಥ ಸಂಘಟನಾ ಶಕ್ತಿಯ ಚಾತುರ್ಯತೆ ಇದೆ. ಇವತ್ತು ಅವರು 1 ವರ್ಷ ಕಳೀತೀಗ ಅವರು ಅಧ್ಯಕ್ಷರಾಗಿ. ಕರ್ನಾಟಕ ರಾಜ್ಯವನ್ನು ಅವರು 8 ಬಾರಿ ಸುತ್ತಿದ್ದಾರೆ ಸಂಘಟನೆಗೋಸ್ಕರವೇ. ಅಷ್ಟು ಸುತ್ತಾಡಿದ ಒಬ್ಬ ಅಧ್ಯಕ್ಷ ಇಷ್ಟರವರೆಗೆ ಇದರಲ್ಲಿ ಆಗಿಲ್ಲ. ಇವತ್ತಿನ ನೀವು ಗ್ರಾಮ ಪಂಚಾಯತ್ ಚುನಾವಣೆಗೆ ಒಂದು ಗೆಲ್ಲುವುದಕ್ಕೋಸ್ಕರ ಅವರು ತಗೊಂಡ ಕೆಲವೊಂದು ಸಂಘಟನಾತ್ಮಕವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ವಿಚಾರ ಇದೆಯಲ್ಲ, ಅದು ಭಾಳ ಜನರಿಗೆ ಹತ್ತಿರವಾಗಿದೆ. ಈಗಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ಕುಟುಂಬ ಮಿಲನ ಅಂತ ಒಂದು ಕಾರ್ಯಕ್ರಮಗಳು, ಇಂಥ ಬೇರೆ ಬೇರೆ ಅದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆ. ಈಗ ಮೊನ್ನೆ ಕಾರ್ಯಕಾರಿಣಿ ಸಮಿತಿ ಸಭೆಗಳು ರಾಜ್ಯ BJPದು ಎಲ್ಲ ರಾಜ್ಯ, ಈಗ ಮಂಗಳೂರಾಯಿತು, ಬೆಳಗಾವಿನಲ್ಲಾಯಿತು, ಇದು ಎಲ್ಲ 30, ಈಗ ರಾಜ್ಯದಲ್ಲಿ 30 ಜಿಲ್ಲೆ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ಜಿಲ್ಲೆಗಳು 37 ಇದೆ. ಸೊ ಈ 37 ಜಿಲ್ಲೆಗಳರಿಗೂ ಕೂಡ ನಳಿನ್ ಕುಮಾರ್ ಕಟೀಲ್ರು 8 ಬಾರಿ ಸುತ್ತಿದ್ದಾರೆ. ಅವರ ಉದ್ದೇಶ ಒಂದೇ, ಮುಂದಿನ 2.5 ವರ್ಷಗಳ ನಂತರ ಆಗುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 150 ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಬೇಕು. ನನ್ನ ಅಧಿಕಾರಾವಧಿಯಲ್ಲಿ ಇವತ್ತು ಯಡಿಯೂರಪ್ಪರ ಏನು ಒಂದು ಕನಸಿದೆ, ನರೇಂದ್ರ ಮೋದಿಯವರ ಏನು ಕನಸಿದೆ, JP ನಡ್ಡವರ ಕನಸೇನಿದೆ, ಅಮಿತ್ ಶಾರ ಕನಸೇನಿದೆ, 150 ಸೀಟ್ ಬರುವಂಥದ್ದು, ಅದನ್ನು ಮಾಡಿಯೇ ತೀರಿಸಬೇಕು ಅನ್ನೋದಕ್ಕೋಸ್ಕರ ಅವರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಇದು ಒಬ್ಬ ಸಂಘಟಕ. ಅವರು ಕೋಟಿ ಚೆನ್ನೈ ಅವರ ಹೆಸರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಹೇಳುವ ಕೂಗು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೋಟಿ ಚೆನ್ನೈಯರು ಅನ್ನುವಂತಹ ಒಂದು ವೀರ ಪುರುಷರ ಚರಿತ್ರೆ, ಇತಿಹಾಸ ಏನಿದೆ, ಅದು ತುಳುನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಕಾಸರಗೋಡು ಜಿಲ್ಲೆ ಇರ್ಬೋದು, ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕೋಟಿ ಚೆನ್ನೈಯರ ಹೆಸರು ಗೊತ್ತಿಲ್ಲದ್ರು ಯಾರಿಲ್ಲ. ಅವರೊಂದು ಆರಾಧ್ಯ ಶಕ್ತಿ. ತುಳುನಾಡಿನ ಜಾನಪದ ಸಾಂಸ್ಕೃತಿಕವಾದಂಥ ಲೋಕದಲ್ಲಿ ಅವರ ಹೆಸರು ಸೂರ್ಯಚಂದ್ರ ಇರುವಾಗಿರುತ್ತೆ. ಇವತ್ತು ಅವರ ಹೆಸರನ್ನು ವೃತ್ತಕ್ಕೋ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಡುವಂಥ ಕೂಗಿದೆ. ಕೂಗುದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಇದು ಅವರ ಹೆಸರು ಇಡಬೇಕನ್ನುವಂಥದ್ದನ್ನು 2018ರಲ್ಲಿ ನಳಿನ್ ಕುಮಾರ್ ಕಟೀಲ್ರವರು, ಇಲ್ಲಿ ನಮ್ಮ ಕಂಕನಾಡಿಯ ಗರಡಿಯ ಚಿತ್ತರಂಜನ್ರವರು ಅವರು ಈ ವಿಚಾರವನ್ನು ಅವರಿಗೆ ಮಂಡಿಸಿದ ಕಾಲಘಟ್ಟದಲ್ಲಿ ನಳಿನ್ ಕುಮಾರ್ ಕಟೀಲ್ರವರು ಚಿತ್ತರಂಜನ್ ಹತ್ರ ನಿಮ್ಮ ಕೋಟಿ ಚೆನ್ನೈಯರ ಹೆಸರಿಡುವುದಕ್ಕೆ ನನ್ನಿಂದ ಏನಾಗಬೇಕು ಅದನ್ನು ಮಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ, ಪ್ರಸ್ತುತಪಡಿಸಿದ್ದಾರೆ. ನೀವು ಕೂಗುವುದರಿಂದ ಹೆಸರು ಬರುವುದಿಲ್ಲ. ಕೋಟಿ ಚೆನ್ನೈಯರಿಗೆ ನನ್ನ ಹೆಸರು ಹಾಕುವಂಥ ಕೋಟಿ ಚೆನ್ನೈಯರು ಹೇಳೋದಿಲ್ಲ. ಆದರೆ ನೀವು ಯಾವುದೇ ಸಂಘರ್ಷದಿಂದ, ಯಾವುದೇ ಬೊಬ್ಬಿಡುವುದರಿಂದ ಅಥವಾ ರ್ಯಾಲಿಗಳನ್ನು ಮಾಡೋದ್ರ ಮುಖಾಂತರ ಹೆಸರಿಡಲಿಕ್ಕಾಗೋದಿಲ್ಲ. ನಾಳೆ ಇನ್ನೊಬ್ಬರು ಬೈಕ್ ರ್ಯಾಲಿ ಮಾಡ್ತಾರೆ, ಇನ್ನೊಬ್ಬರು ಪ್ರೊಟೆಸ್ಟ್ ಮಾಡ್ತಾರೆ, ಇನ್ನೊಬ್ಬರು ಪ್ರತಿಭಟನೆ ಮಾಡುತ್ತಾರೆ, ಇನ್ನೊಬ್ಬರು ಜೋರು ಗಲಾಟೆ ಮಾಡ್ಬೋದು.
ಆ ಮಾತ್ರಕ್ಕೆ ಹೆಸರು ಇಡೋದಿಲ್ಲ, ಅದಕ್ಕೆ ಅದರದ್ದೇ ಆದಂಥ ಒಂದು ದಾರಿ ಇದೆ. ಆ ಪ್ರಕಾರ ಹೋಗಬೇಕು. ನಿಮಗೆ ಸ್ಥಳೀಯವಾದ, ಈಗ ಏರ್ಪೋರ್ಟಿಗೆ ಹೆಸರಾಗಬೇಕು, ಸ್ಥಳೀಯವಾದಂಥ ಪಂಚಾಯತ್ ಇದೆ, ಪಂಚಾಯತಿಂದ NOC ಸಿಗಬೇಕು, ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಲ್ಲಿಂದ ಪಾಸ್ ಆಗಬೇಕು. ಆನಂತರ ಅದು ತಾಲೂಕ್ ಪಂಚಾಯತಿಗೆ ಬರಬೇಕು, ಅಲ್ಲಿ ಅದಕ್ಕೆ ಏನಾದರೂ ಒಬ್ಜೆಕ್ಷನ್ ಇದೆ ಅಂತ ನೋಡಬೇಕು, ಅಲ್ಲಿ ಒಬ್ಜೆಕ್ಷನ್ ಅಲ್ಲಿ ಪುನಃ ಸರ್ಟಿಫಿಕೇಟ್ ಬೇಕು. ಆನಂತರ ಜಿಲ್ಲಾ ಪಂಚಾಯತಿಗೆ ಬರಬೇಕು, ಅದು ಅಲ್ಲಿ ಕೂಡ ಅದು ಕ್ಲಿಯರ್ ಆಗಬೇಕು, NOC ಬೇಕು. ನಂತರ ಅದು DC ಗೆ ಬರುತ್ತೆ, ಅಲ್ಲಿ ಮತ್ತೆ ಅಲ್ಲಿ ಕೂಡ ಕ್ಲಿಯರ್ ಆದ ನಂತರ ಅದು ಮತ್ತೆ ಬೆಂಗಳೂರಿಗೆ ಹೋಗುತ್ತೆ. ಇದಕ್ಕೆ ಅದರದ್ದೇ ಆದಂಥ ಬೇಸ್ ಹೋಗಬೇಕು. ಇದು ಈಗ ಇದೆಲ್ಲ ಮಾಡುವವರು ಒಂದು ಪ್ರಚಾರಕ್ಕೆ ಮಾಡೋದವರು, ನಾನು ಅದಕ್ಕೋಸ್ಕರ ಹೋರಾಟ ಮಾಡಿದ್ದೇನೆ ಅಂತ ಒಂದು ರಾಜಕೀಯವಾದಂತಹ ಬಣ್ಣವನ್ನು ಇಟ್ಟುಕೊಂಡು, ಒಂದು ರಾಜಕೀಯ ಕನಸುಗಳನ್ನು ಇಟ್ಟುಕೊಂಡು ಒಂದು ಯಾವುದೋ ಒಂದು ಭ್ರಮೆಯಲ್ಲಿ ಹೋಗ್ತಾಯಿದೆ. ಅದರಿಂದ ಹೆಸರು ಬರುವುದಿಲ್ಲ. ಹೆಸರು ಕೋಟಿ ಚೆನ್ನ ಹೆಸರು ಬರಬೇಕು ಅಂತಾದರೆ ಸರಿಯಾದಂಥ ಲೀಗಲೈಸ್ಡ್ ವೇ ಇದೆ, ಕಾನೂನಾತ್ಮಕವಾದಂಥ ದಾರಿಯಲ್ಲಿ ನೀವು ಹೋಗಬೇಕು. ಕರೆಕ್ಟ್ ಅದರದೇ ಆದಂಥ ದಾರಿಯಲ್ಲಿ ಹೋದಾಗ ಮಾತ್ರ ಹೆಸರಿಡಲಿಕ್ಕೆ ಆಗುತ್ತೆ. ಇದು ಇಲ್ಲಿ ಹೆಸರಿಡೋದು ಯಡಿಯೂರಪ್ಪರಲ್ಲ, ಅಥವಾ ಇಲ್ಲಿ ಯಾವುದೇ ಜನಪ್ರತಿನಿಧಿಗಳ ಹೆಸರಿಡಲಿಕ್ಕೆ ಆಗುವುದಿಲ್ಲ, ಯಾವುದೇ ಒಂದು ಪಂಚಾಯತಿಗೆ ಆಗುವುದಿಲ್ಲ, ತಾಲೂಕು ಪಂಚಾಯತಿಗೆ ಹೆಸರಿಡಲಿಕ್ಕೆ ಆಗುವುದಿಲ್ಲ, ಜಿಲ್ಲಾ ಪಂಚಾಯತಿಗೆ ಆಗುವುದಿಲ್ಲ, ಕರ್ನಾಟಕ ಸರ್ಕಾರಕ್ಕೂ ಆಗುವುದಿಲ್ಲ. ಈ ಹೆಸರಿಡುವಂಥ ಇದಕ್ಕೆ ಯಾವ ವಿಮಾನ ಇದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಯಾರು ಹೆಸರಿಡಬೇಕು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಇಡಬೇಕು. ಅದಕ್ಕೆ ಅದರದ್ದೇ ಆದಂಥ ಬೇಸ್ ಇದೆ, ಅದರ ಪ್ರಕಾರ ಹಿಡಿದು ಅದು ಯಾರು ಬೊಬ್ಬಿಟ್ರು ಏನೂ ಮಾಡಲಿಕ್ಕೆ ಆಗೋಲ್ಲ. ಸೊ ಇದೆಲ್ಲ ಜನರ ಮನಸ್ಸನ್ನು ಯಾವುದೋ ಒಂದು ರೀತಿ ಗೊಂದಲದಲ್ಲಿ ಹಾಕಿ ಅದು ನಾನು ಮಾಡ್ತೇನೆ 100% ಆಗೋಲ್ಲ, 100ಕ್ಕೆ 100 ಅದು ಆಗೋಲ್ಲ. ಇದು ಆಗುವುದನ್ನು ಕೂಡ ಆಗದಾಗೆ ಮಾಡುವಂಥ ಕೆಲಸಗಳು ಇದು. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಇದ್ದಾರೆ. ಒಬ್ಬರು ಹೇಳಿಕೊಡಿ, ಇವರು ನಮ್ಮ ಕಾಂಗ್ರೆಸ್ಸಿನ ಅಭಯ್ ಚಂದ್ರ ಹೇಳ್ತಾರೆ ಶ್ರೀನಿವಾಸ್ ಮಲ್ಯ ಹೆಸರು ಇಡಬೇಕು ಅಂತ. ಇಲ್ಲಿಯ ರಾಣಿ ಹಬ್ಬಕ್ಕೆ ಇಡಬೇಕು, ಯೂಟಿ ಖಾದರ್ ಹೇಳ್ತಾರೆ ರಾಣಿ ಹಬ್ಬಕ್ಕೆ ಹೆಸರು ಇಡಬೇಕು ಅಂತ. ಇನ್ನು ನಾನೊಂದು ಹೆಸರು ಕೊಡ್ಬೋದು ನಾಳೆ. ಇದು ಹೆಸರಿಡೋದು ದೊಡ್ಡ ಸಂಗತಿ ಅಲ್ಲ. ನಾವು ಒಂದು ಕೆಲಸ ಆಗಬೇಕು ಅಂತಾದರೆ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ. ಈಗ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಅವರು ಇದರ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ರವರು ಚಿತ್ತರಂಜನ್ ಅಂತ ಕಂಕನಾಡಿ ಗರುಡಿ ಕೋಟಿ ಚೆನ್ನೈ ಗರಡಿಯ ಅವರೇ ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಯಾರು? ಚಿತ್ತರಂಜನ್. ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಅವರು ಒಟ್ಟು ಮಾಡಿದ್ದಾರೆ. ಯಾರು? ಚಿತ್ತರಂಜನ್. ಈ ನಳಿನ್ ಕುಮಾರ್ ಕಟೀಲ್ರ ಹತ್ರ ಅವರ ಮಾರ್ಗದರ್ಶನ ತಗೊಂಡು ಅವರು ಏನೇನು ಹೇಳಿದ್ದಾರೆ ಆ ಪ್ರಕಾರ ಅವರೇ ದಾಖಲೆ ಮಾಡಿದ್ದಾರೆ. ಇವರು ಈಗ ಏನು ಮಾಡ್ತಾ ಇದ್ದಾರಲ್ಲ, ಇದೊಂದು ಶೋ ಅಷ್ಟೇ, ಜನರಿಗೆ ಒಂದು ತಪ್ಪು ಭಾವನೆ ಕೊಡುವಂಥದ್ದು ಮತ್ತು ಇದೊಂದು ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರಗಳು. ಅದರಿಂದ ಯಾವ ಸಾಧನೆಯೂ ಆಗೋದಿಲ್ಲ. ಇವರು ಎಂಥ ರ್ಯಾಲಿ ಮಾಡಲಿ ಏನೂ ಆಗೋಲ್ಲ, ಆಗುವ ರೀತಿ ಬೇರೆ. ಇದು ಆಗದಾಗೆ ಮಾಡ್ತಾರಾ ಅನ್ನುವಂಥದ್ದು ನನಗೊಂದು ಸಂಶಯ ಆಗಿದೆ. ಕೋಟಿ ಚೆನ್ನರ ಹೆಸರು ಬರಬಾರ್ದು ಅನ್ನುವಂಥ ಕೆಲವರು ಇದ್ದಾರೆ ಇದರ ಹಿಂದೆ, ಇದು ಬರಬಾರ್ದು ಅಂತ. ಅಂಥ ಷಡ್ಯಂತ್ರ ಸಂಚಿನವರ ಬಲಿಗೆ ಇವರು ಬಿದ್ದಿದ್ದಾರೆ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಮಂಗಳೂರು ಅದಾನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಲೂ ಆಗಿದೆ. ಅದು ರಾಂಗ್ ಆಗಿದೆ. ಅದನ್ನು ಸರ್ಕಾರ ನೋಡಬಹುದು. ಯಾಕಂತ ಹೇಳಿದ್ರೆ ಅದು ತಪ್ಪು, ನನ್ನ ಲೆಕ್ಕದಲ್ಲಿ ಅದು ತಪ್ಪು. ಅದು ಅದಾನಿ ಏರ್ಪೋರ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇಂದ್ರ ಸರ್ಕಾರದ, ಭಾರತ ಸರ್ಕಾರದ ಅದು ಸೊತ್ತದು. ಅದು ಅದಾನಿಯ ಸೊತ್ತಲ್ಲ. ನೋಡಿಕೊಳ್ಳಿಕ್ಕೆ ಕೊಡುವಂಥದ್ದು. ಅದು ಹಾಗಿದ್ರೆ ತೆಗಿಬೇಕು, ಅವ್ರು ತೆಗಿತಾರೆ. ಅದು ಕೊನೆಯದಾಗಿ ನಿಮ್ಮ ಮುಂದಿನ ಯೋಚನೆಗಳು ಏನು? ನನ್ನದು ಮಂಗಳೂರಿನಲ್ಲಿ ಒಂದು ಐ ಟಿ ಪಾರ್ಕ್ ಮಾಡಬೇಕು ಅಂತ ಒಂದು ಇಚ್ಛೆ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಭಾಳಷ್ಟು ಇತರ ಕಾಲೇಜುಗಳಿದೆ, ಪದವಿ ಕಾಲೇಜುಗಳಿದೆ, ಸ್ನಾತಕೋತ್ತರ ಪದವಿ ಕಾಲೇಜುಗಳಿದೆ, ಮೆಡಿಕಲ್ ಕಾಲೇಜುಗಳಿದೆ, ITI, KPT ಮುಂತಾದ ಡಿಪ್ಲೊಮಾ ಕೋರ್ಸ್ಗಳು ಇಲ್ಲಿ ಕಾಲೇಜುಗಳಿದೆ. ಒಂದು ವರ್ಷಕ್ಕೆ ಒಂದು ಅಂದಾಜು 40,000 ಮಕ್ಕಳು ಬೇರೆ ಬೇರೆ ITI, ಡಿಪ್ಲೊಮಾ ಇದರಿಂದ, ಪದವಿ ಕಾಲೇಜುಗಳಿಂದ, ಸ್ನಾತಕೋತ್ತರ ಪದವಿ ಕಾಲೇಜುಗಳಿಂದ, ಇಂಜಿನಿಯರಿಂಗ್ ಕಾಲೇಜುಗಳಿಂದ, ಮೆಡಿಕಲ್ ಕಾಲೇಜುಗಳಿಂದ ಸುಮಾರು 40-45,000 ಮಕ್ಕಳು ಪ್ರತಿ ವರ್ಷ ಹೊರಗೆ ಬರ್ತಾರೆ. ಮಂಗಳೂರು ಈಸ್ ಎ ಪೊಟೆನ್ಷಿಯಲ್ ಸಿಟಿ. ಇದು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಕೂಡ ಎಲ್ಲಿಯೂ ಇಲ್ಲದಂತಹ ಒಂದು ವಿಶೇಷ ಏನಂತ ಕೇಳಿದ್ರೆ, ಇಲ್ಲಿ ಮಂಗಳೂರಲ್ಲಿ ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಬಸ್ ವ್ಯವಸ್ಥೆಗಳು ಇಲ್ಲಿದೆ. 4 ವ್ಯವಸ್ಥೆಗಳು ಇರತಕ್ಕಂಥ ಒಂದು ಜಿಲ್ಲೆ ಅಂದರೆ ಮಂಗಳೂರು ಬಿಟ್ಟರೆ ದಕ್ಷಿಣ ಕರ್ನಾಟಕದಲ್ಲಿ ಬೇರೆ ಯಾವುದು ಕೂಡ ಇಲ್ಲ. ಬೆಂಗಳೂರಿನಲ್ಲಿ ಕೂಡ ಇದಿಲ್ಲ, ಪೋರ್ಟ್ ಇಲ್ಲ. ಸೊ ಎಲ್ಲ ಒಂದು ಸಾರಿಗೆ ವ್ಯವಸ್ಥೆಯ ಎಲ್ಲ ಮುಖಗಳಿರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿ ಮಂಗಳೂರು. ಸೊ ಮಂಗಳೂರು ನಗರ ಒಂದು ITಯ ಹಬ್ಬಿಗೆ ಮಾಡುವಂಥ ಒಂದು
ಒಳ್ಳೆಯ ಒಂದು ಪೊಟೆನ್ಷಿಯಲ್ ಸಿಟಿಯಾಗಿ ನಿಂತಿದೆ. ಆದರೆ ಇಲ್ಲಿ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ನನಗೆ, ಅದು ಆಗಿಲ್ಲ. ನನ್ನದೊಂದು ಕನಸಿದೆ, ಕ್ಯೂನಿಕ್ಸ್ ಸಂಸ್ಥೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಕ್ಯೂನಿಕ್ಸ್ ಸಂಸ್ಥೆಯಿಂದ ಇಲ್ಲಿ ಅದರದೇ ಆದ ಜಾಗ ಇದೆ, ಇಲ್ಲಿ ದೇರೆಬೈಲಿನಲ್ಲಿ. ಇನ್ನೂ ಅದಕ್ಕೆ ಹೆಚ್ಚು ಮಾಡಲಿಕ್ಕೆ ಬೇಕಾದಂಥ ಬೇರೆ ಬೇರೆ ಓನರ್ಗಳಿದ್ದಂಥ ಜಾಗ ಕೂಡ ಇದೆ. ನಾನು ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ, ಮಾತಾಡಿದ್ದೀನಿ. ಒಂದು 5 ವರ್ಷಕ್ಕೆ ಇನ್ನೊಂದು 2-3 ವರ್ಷ ಒಳಗೆ ಸುಮಾರು ಒಂದು 5,000 to 7,000 ಮಕ್ಕಳಿಗೆ ಇಲ್ಲಿ ಒಂದು ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ ಇಲ್ಲಿ ITBTಯ ಒಂದು IT ಹಬ್ ಮಾಡಬೇಕು ಅನ್ನೋಂಥದ್ದು ಕನಸಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ DC ಅವರ ಹತ್ರ ಇದು ಮಾತಾಡಿದ್ದೀನಿ. ಸಂಬಂಧಪಟ್ಟ ನಮ್ಮ ಜನಪ್ರತಿಗಳು ನಳಿನ್ ಕುಮಾರ್ ಕಟೀಲ್ ಹತ್ರ ಮಾತಾಡಿದ್ದೀನಿ. ವೇದವ್ಯಾಸ್ ಕಾಮತ್ರ ಹತ್ರ ಮಾತಾಡಿದ್ದೀನಿ. ಮಂಗಳೂರು ಉತ್ತರದ ಶಾಸಕರಂತ ಭರತ್ ಶೆಟ್ಟಿ ಅವ್ರದ್ದು ಮಾತಾಡಿದ್ದೀನಿ. ಇಲ್ಲಿ ನಮ್ಮ ಸರ್ಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪೊನ್ನುರಾಜರ ಹತ್ರ ಮಾತಾಡಿದ್ದೀನಿ. ನಮ್ಮ ITBTಯ ಸೆಕ್ರೆಟರಿ ಆಗಿರ್ತಕ್ಕಂಥ ರಮಣ್ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಇದಕ್ಕೆ ಸಂಬಂಧ ITBTಯ DCM ಡಾಕ್ಟರ್ ಅಶ್ವತ್ಥನಾರಾಯಣರು ಮಾತಾಡಿದ್ದೀನಿ. ಎಲ್ಲರಿಗೂ ಕೂಡ ಮಂಗಳೂರಲ್ಲಿ ಒಂದು IT ಹಬ್ ಮಾಡಬೇಕು ಅನ್ನುವಂಥ ನಮ್ಮ ವಿಷನ್ಗೆ ಅವರದ್ದು ಪ್ರೋತ್ಸಾಹ ಬೆಂಬಲ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಇದಕ್ಕೆ ಸ್ವಲ್ಪ ಈ ಒಂದು ನನ್ನ ವಿಷನ್ ನನಗೆ ವೇಗ ತಗೊಳ್ಳುವಂಥ ಕೆಲಸಕ್ಕೆ ನಾನು ಈಗಾಗಲೇ ಅದಕ್ಕೊಂದು ಕೈ ಹಾಕಿದ್ದೀನಿ. ನನ್ನ ವಿಶ್ವಾಸ ಇದೆ, ಮುಂದಿನ ಒಂದು 2 ವರ್ಷದ ಒಳಗೆ ಇಲ್ಲಿ ಒಂದು IT ಹಬ್ ಆಗುತ್ತೆ. ಬೇರೆ ಅದು ಸ್ಟಾರ್ಟ್ಸಪ್ ಆಗಿರ್ಬೋದು, ಡಾಟಾ ಸೆಂಟರ್ಗಳನ್ನು ಮಾಡುವಂಥ ಅವಕಾಶಗಳು ಇಲ್ಲಿ ಬೇಕಾದಷ್ಟಿದೆ. ಉದ್ಯೋಗ ಸಿಗುವಂಥ ಅನೇಕ ಉದ್ಯೋಗ ಸಿಗ, ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಯೋಚನೆ ಮಾಡೋದು ರಸ್ತೆ, ನೀರು, ವಿದ್ಯುತ್ ಶಕ್ತಿ, ಮನೆ, ಸೈಟು, ಒಳಚರಂಡಿ ಇಂಥದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಯುವಕರಿಗೆ ಯುವತಿಯರ ಕೈಗಳಿಗೆ ಉದ್ಯೋಗ ಕೊಡುವಂತಹ ವಿಚಾರಗಳು ಇಲ್ಲಿ ಬರ್ತಾ ಇಲ್ಲ. ನನ್ನದು ಪ್ರಶ್ನೆ ಅಂತ ಕೇಳಿದ್ರೆ, ಯುವಕರಿಗೆ ಯುವತಿಯರಿಗೆ ಬದುಕುವುದಕ್ಕೋಸ್ಕರ, ದುಡಿಯೋದಕ್ಕೋಸ್ಕರ ಅವರ ಬದುಕಿನಲ್ಲಿ ಒಂದು ಭವಿಷ್ಯದ ಸಿಲ್ವರ್ ಲೈನ್, ಬೆಳ್ಳಿ ಲೈನ್ ಗೆರೆ ಕಾಣುವುದಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನ್ನದು ಚಿಂತನೆ ಇದೆ. ಅದಕ್ಕೆ ನೋಡಬೇಕು, ದೈವೇಚ್ಛೆ ಕೊಡಬೇಕಾದಕ್ಕೆ ಅಂತ ಆ ಯೋಚನೆಯಲ್ಲಿ ಇದ್ದೀನಿ ನಾನು. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.